Now the next one, next ಕ್ಷೇತ್ರ ವೆರಿ ಇಂಪಾರ್ಟೆಂಟ್ ಅಂಡ್ ನೀರಸ ಕ್ಷೇತ್ರವೂ ಕೂಡ ಹೌದು. ಪ್ರತಿಷ್ಠಿತ ಕ್ಷೇತ್ರ ಆದ್ರೂ ಕೂಡ ನೀರಸ ಕ್ಷೇತ್ರ ಮಂಗಳೂರು ಕ್ಷೇತ್ರ, ಉಳ್ಳಾಲ ಕ್ಷೇತ್ರ. ನೋಡ್ಕೊಂಡು ಬನ್ನಿ ಯಾರೋ ಅಭ್ಯರ್ಥಿಗಳು, ಯಾರೋ ಆಕಾಂಕ್ಷಿಗಳು ಇದ್ದಾರೆ ಅನ್ನೋದು. ಎಸ್, ನೋಡ್ಕೊಂಡು ಬನ್ನಿ. ಮಂಗಳೂರು ಕ್ಷೇತ್ರ, ಉಳ್ಳಾಲ ಕ್ಷೇತ್ರದಲ್ಲಿ ಇರುವಂತಹ ಆಕಾಂಕ್ಷಿಗಳ ಪಟ್ಟಿ ಬೆಳೆಯಿಲ್ಲ. ಕೇವಲ ಒಬ್ಬರು ಆಕಾಂಕ್ಷಿಗಳು, ಶಾಸಕರು. ಯಾಕಂದ್ರೆ ಒನ್ ಮ್ಯಾನ್ ಆರ್ಮಿ ಅನ್ನುವಂಥದ್ದು UT ಖಾದರ್ ಅವರು, ಬೇರೆ ಯಾರು ಕೂಡ ಆ ಭಾಗದಲ್ಲಿ ಇಲ್ವೇ ಇಲ್ಲ ಅಭ್ಯರ್ಥಿ ಸ್ಥಾನದಲ್ಲಿ. ಈ ಒಂದು ವಿಚಾರದ ಬಗ್ಗೆ ಮಂಗಳೂರು ಕ್ಷೇತ್ರ, ಉಳ್ಳಾಲ ಕ್ಷೇತ್ರ UT ಖಾದರ್ ಅವರು ಅರ್ಹವಾಗಿ ಶಾಸಕರವರು. 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲೂ ಬಿಜೆಪಿ ಗೆದ್ದಿತ್ತು. 1 ಕ್ಷೇತ್ರದಲ್ಲಿ ಬಿಜೆಪಿ ಸೋತಿದ್ದಂತಹ ಕ್ಷೇತ್ರ ಉಳ್ಳಾಲ ಕ್ಷೇತ್ರ. ಮಂಗಳೂರು ಕ್ಷೇತ್ರ ಗೆದ್ದಿದ್ದವರು UT ಖಾದರ್ ಅವರು. ಅರ್ಹವಾಗಿ UT ಖಾದರ್ ಅವರು ಒಬ್ಬರೇ ಅಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ, ಅರ್ಜಿ ಹಾಕಿದ್ದಾರೆ. ಎಸ್ ಸರ್, ನಾನು ಎಸ್ ಓಕೆ. ಪದ್ಮಪ್ರಸಾದ್ ಜೈನ್ ಅವರು ಏನ್ ಹೇಳ್ತಾರೆ? ಹೌದು, ಖಾದರ್ ಅವರು ಅವರ ತಂದೆ ಫರೀದ್ ಅವರು MLA ಆಗಿದ್ದಾಗಲೂ ಶಾಸಕರು ಮಾಡ್ತಕ್ಕಂಥ ಎಲ್ಲಾ ಕೆಲಸಗಳನ್ನು ಅವರು ಮಾಡ್ತಾ ಇದ್ರು. ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಫರೀದ್ ಅವರ ಆರೋಗ್ಯ ಇದು ಇಲ್ಲದೆ ಇದ್ದಾಗಲೂ ಸರಿ ಇಲ್ಲದೆ ಇವರೇ ಶಾಸಕರ ಏನೇನ್ ಕೆಲಸಗಳು ಕರ್ತವ್ಯಗಳಿದೆ ಸೇವೆ ಮಾಡುವಂತದ್ದು ಅದನ್ನೆಲ್ಲ ಜನರೊಟ್ಟಿಗೆ ಇಟ್ಕೊಂಡು ಕೆಲಸ ಮಾಡಿದ್ರೆ ನಾನು ಹತ್ತಿರದಿಂದ ಶಾಸಕರ ಭವನದಲ್ಲಿ ನೋಡಿದವನು. ಅದ್ರ ನಂತರ ಅವರ ಜನರ ಒಟ್ಟಿಗೆ ಇರತಕ್ಕಂಥ ಒಡನಾಟ ಏನಿದೆ, ಬಹಳ ಸಿಂಪಲ್ ಲಿವಿಂಗ್ ಮನುಷ್ಯ. ಈಗ ಅರ್ಧ ಗಂಟೆಲಿ ಇಲ್ಲಿದ್ರೆ ಇನ್ನ ಅರ್ಧ ಗಂಟೆಲಿ ಎಲ್ಲಿರ್ತಾರೆ ಅಂತ ಅವರಿಗೂ ಗೊತ್ತು, ನಮಗೂ ಗೊತ್ತಿರೋದಿಲ್ಲ. ಹುಡುಗದ ಆ ತರ ಓಡಾಡ್ತಾರೆ ಅವರು ಪಾದರಸದಂತೆ, ಅಷ್ಟು ಕೆಲಸ ಮಾಡ್ತಾರೆ. ಉಳ್ಳಾಲ ಕ್ಷೇತ್ರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಕೆಲಸ ಇದೆ, ಅದು ಅವ್ರನ್ನ ಗೆಲ್ಸ್ತದೆ. ಅದ್ರ ನಂತರ ಹೈಕಮಾಂಡ್ ಲೆವೆಲ್ ಅಲ್ಲೂ ಅವ್ರು ಬಹಳ ಟಚ್ ಇಟ್ಕೊಂಡಿರೋರು. ನಮ್ಮ ಇದ್ರದ್ದು ವಿಪಕ್ಷ ಉಪನಾಯಕ ಯಾವ್ದ್ರಲ್ಲಿ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನ ಪಕ್ಕದಲ್ಲಿ ಕೂತ್ಕೊಳ್ಳುವಂತವ್ರು, ಅದೆಲ್ಲ ಅವರಿಗೆ ಗೆಲುವಿಗೆ ಪೂರಕವಾಗಿದೆ. ಆಮೇಲೆ ಸಿಟ್ಟಿಂಗ್ MLAಗಳು ಯಾವಾಗ್ಲೂ ಇದ್ದಾಗ ಇನ್ನೊಬ್ರು ಅರ್ಜಿ ಹಾಕ್ಲಿಕ್ಕೆ ಹೋಗುದಿಲ್ಲ. ಯಾಕೆ ಅವ್ರನ್ನ ಎದುರು ಹಾಕೊಳ್ಳೋದು ಆ ಕಲ್ಚರ್ ಇರುತ್ತೆ, ಅಥವಾ ಕಷ್ಟ ಅವಕಾಶಗಳೇ ಇರುವುದಿಲ್ಲ ಅಂತ ಹೇಳಿದಾಗ ಈ ಸಿದ್ದರಾಮಯ್ಯ ಒಂದ್ ಕಡೆ ಕ್ಷೇತ್ರಕ್ಕೆ ಹಾಕಿದ್ರೆ ಅಲ್ಲಿ ಇನ್ನೊಬ್ರು ಯಾರು ಹಾಕುದಿಲ್ಲ. ಅಥವಾ ಕನಕಪುರದಲ್ಲಿ DK ಶಿವಕುಮಾರ್ ಕ್ಷೇತ್ರದಲ್ಲಿ ಇನ್ನೊಬ್ರು ಹಾಕುವಂತದಿಲ್ಲ. ಕಳೆದ ಸಲ ಇರ್ಬೋದು, ಈ ಸಲ ಎಲ್ಲ ಮಾಜಿ. ಕಳೆದ ಸಲ ಮೂಡಿಬಿದ್ರಲ್ಲಿ ಅಭಯಚಂದ್ರ ಇದ್ದಾಗ ಇನ್ನೊಬ್ರು ಅರ್ಜಿ ಹಾಕಿರ್ಲಿಲ್ಲ, ರಮಾತ್ರ ಅವರ ಏರಿಯಾದಲ್ಲಿ ಇನ್ನೊಬ್ರು ಅರ್ಜಿ ಹಾಕಿರ್ಲಿಲ್ಲ. ಈ ರೀತಿಯಲ್ಲಿ ಹಾಗೆ ಉಳ್ಳಾಲದಲ್ಲಿ ಏಕೈಕ ಅರ್ಜಿ ಇರುವಂತದ್ದು UT ಖಾದರ್ ಅವ್ರದ್ದು. UT ಖಾದರ್ಗೆ ಕೊಡುವಂತದ್ದು ಪಕ್ಷ. ಓಕೆ, ರೈಟ್. ಎಸ್ ಸರ್, ನಮ್ಮ UT ಖಾದರ್ ಅವರು ಇತ್ತೀಚಿನ ದಿನಗಳಲ್ಲಿ RSS ನಾಯಕರು ಕೂಡ ಒಂದು ಹೊಗಳುವಂತ ಪರಿಸ್ಥಿತಿ ಇದೆ. ಅಂದ್ರೆ ಅವರು ಹಿಜಾಬ್ ವಿಷಯದಲ್ಲಿ ಇರ್ಬೋದು ಅಥವಾ ಯಾವುದೇ ಒಂದು ವಿಷಯಗಳಲ್ಲಿ ಬಂದಾಗ ಅವರು ಒಂದು ಕಾಂಗ್ರೆಸ್ಗೆ ಅಲ್ಲಿ ಏನು ಪ್ಲಸ್ ಆಗುವಂತದ್ದೇ ಹೌದು, ಆದ್ರೂ ಕೂಡ ಒಂದು ಮೂಲಭೂತವಾದವನ್ನ ಹೊಡೆದೋಡಿಸ್ಬೇಕು ಅನ್ನೋ ಆ ನಿಟ್ಟಿನಲ್ಲಿ ಹೆಚ್ಚಾಗಿ ಮಾತಾಡುವಂತ ಒಂದು ಇದಿದ್ದಾರೆ. ಯಾಕಂದ್ರೆ ಅವರಿಗೆ ಮಗ್ಗಲ ಮುಳ್ಳು ಅಥವಾ ಬಗಲಲ್ಲೇ ಚೂರಿ ಅಂತ ಹೇಳಿ SDP PFI ಅವರು ಹಾಕ್ತಿರೋದ್ರಿಂದ ಅವರು ನೋವು ಚೆನ್ನಾಗಿ ಗೊತ್ತಿರೋದ್ರಿಂದ ಸೊ ಅವ್ರು ಆ ರೀತಿಯಾಗಿ ಹೇಳ್ತಾರೆ. ಸೊ ಹಾಗಾಗಿ ರಾಷ್ಟ್ರೀಯವಾದಿಗಳು ಅಥವಾ RSSನವರು ಕೂಡ ಏನು ಮುತ್ಸದ್ದಿ ನಾಯಕ ಅಂತ ಹೊಗಳಿಸಿಕೊಳ್ಳುವಂತ ಮಟ್ಟಿಗೆ ಈಗ ಪ್ರತಿಪಕ್ಷ ಉಪನಾಯಕರಾದಂತ ಖಾದರ್ ಇದ್ದಾರೆ. ಸೊ ಮತ್ತೆ ಅಲ್ಲಿ ಬಿಜೆಪಿ ಬರುವುದಿಲ್ಲ ಅಂತ ಉಳಿದ ಬಿಜೆಪಿ ಅವರಿಗೆ ಗೊತ್ತಿರೋದ್ರಿಂದ ಅವರನ್ನು ಹೊಗಳ್ತಾ ಇದ್ದಾರೆ. ಯಾವಾಗ ಒಂದು ಹಂತಕ್ಕೆ ಬಿಜೆಪಿಯಲ್ಲಿ ಗೆಲ್ಬಹುದು ಅಥವಾ SDP ಬೆಳಿಬೇಕು, ಆ SDP ಬೆಳೆಯುವ ಹಂತದಲ್ಲಿ ಕಾಂಗ್ರೆಸ್ನ ಇದು ಕ್ಷೀಣವಾಗ ಹೊತ್ತಿನಲ್ಲಿ 1-2 ಟರ್ಮ್ ಅಲ್ಲಿ ಮಾತ್ರ ಬಿಜೆಪಿ ಅವರ ಚಾನ್ಸ್ ಇದೆ ಆ SDP ಮತ್ತು ಕಾಂಗ್ರೆಸ್ ಹೊಯ್ದಾಟದಲ್ಲಿ. ಆ ಟೈಮ್ ನಲ್ಲಿ ಮಾತ್ರ ಬಿಜೆಪಿ ಅವರು ಸ್ವಲ್ಪ ಜೋರಾಗಿ ಹೋಗ್ಬೋದು ವಿನಃ ಇನ್ನು ಅವರನ್ನು ಹೊಗಳ್ತಾ ಇರ್ತಾರೆ ಮತ್ತು ಅವ್ರು ಗೆಲ್ತಾ ಇರ್ತಾರೆ. ಆದರೆ ಎಲ್ಲ SDP ಬೆಳೆದ್ರೆ ಕಷ್ಟ ಆಗುತ್ತೆ. ಎಲ್ಲ ಸಮುದಾಯದವರೊಟ್ಟಿಗೆ ಚೆನ್ನಾಗಿದ್ದಾರೆ ಖಾದರ್. SDP ಬೆಳೆದ್ರೆ ಕಷ್ಟ ಆಗುತ್ತೆ ಕಾಂಗ್ರೆಸ್ಗೆ. ಅಲ್ಲ, ಅವರು ಎಲ್ಲ ಸಮುದಾಯದಲ್ಲಿ ಯಾಕೆ ಹೇಳಿದ್ದಾರೆ ಅಂದ್ರೆ 50% ಎಬೋ ಹತ್ರ 2 ಸಮುದಾಯಗಳು ಇದೆ. ಬಟ್ ಕಾಂಗ್ರೆಸ್ಸಿಗೆ ಏನು ಸಮಸ್ಯೆ ಇಲ್ಲ. ಯಾಕೆ ಹೇಳಿದ್ರೆ ಹಿಂದೂಗಳು ಓಟ್ ಹಾಕುವುದರಿಂದ ಮುಸ್ಲಿಮರು ಅವರಿಗೆ ಹಾಕ್ತಾರೆ, ಉಳಿದವರು ಸ್ವಲ್ಪ ಪರ್ಸೆಂಟೇಜ್. ಹಾಗಾಗಿ ನಾನು ಹೇಳಿದೆ ಎಲ್ಲರೂ ಹಾಕ್ತಾರೆ, ಹಿಂದೂಗಳಲ್ಲೂ ಹಿಂದೂಗಳಲ್ಲೂ ದೊಡ್ಡ ಅಭಿಮಾನಿ ವರ್ಗ ಇದೆ. ಆದ್ರೆ ವೋಟಿಂಗ್ ಕೆಪಾಸಿಟಿ 50% ವರೆಗೆ ಅವರು ಇರುವುದರಿಂದ, ಅಲ್ಪಸಂಖ್ಯಾತರು ಇರುವುದರಿಂದ ಅವ್ರು ಗೆಲ್ತಾರೆ. ಕರೆಕ್ಟ್. ಕೆಲವೊಂದು ಕಡೆ SDP ಬೆಳೆದ್ರೆ ಮುಂದಕ್ಕೆ ಕಷ್ಟ ಅನ್ನುವಂಥದ್ದು.